ಆರಾಧನೆ ತಂದೆ. ಈ ಪ್ರಪಂಚವನ್ನು ಉಂಟು ಮಾಡಿದ ಸೃಷ್ಟಿಕರ್ತ ಆರಾಧನೆ. ನಮ್ಮೆಲ್ಲರ ಪಾಪವಾಗಿ ಈ ಭೂಲೋಕಕ್ಕೆ ಬಂದ ಸ್ವಾಮಿ ಯೇಸುವೇ ಆರಾಧನೆ. ನಮ್ಮೆಲ್ಲರನ್ನು ಮುನ್ನಡೆಸಿಕೊಂಡು ಹೋಗುತ್ತಿರುವ ಪವಿತ್ರಾತ್ಮರೇ ಆರಾಧನೆ. ತ್ರಿಏಕ ದೇವರಿಗೆ ನಿಮಗೆ ಆರಾಧನೆಯನ್ನು ಈ ಸಂಜೆಯ ಹೊತ್ತಿಗೆ ಈ ದಿವಸವು ಕೊನೆ ರಾತ್ರಿಯು ಆ ಸಂದರ್ಭದಲ್ಲಿ ಕರ್ತದೇವರೇ ನಿಮಗೆ ನಾವು ಆರಾಧನೆಯನ್ನು ಸಲ್ಲಿಸುತ್ತೇವೆ. ನಮ್ಮ ಹೃದಯಾಂತರಾಳದಿಂದ ನಿಮ್ಮನ್ನು ಮಹಿಮೆಪಡಿಸುತ್ತೇವೆ, ಸ್ತುತಿಸುತ್ತೇವೆ. ಸ್ವಾಮಿ, ನಿಮ್ಮನ್ನು ನಾವು ಆರಾಧಿಸುತ್ತೇವೆ. ನಮ್ಮ ಆರಾಧನೆಯನ್ನು ಸ್ವೀಕಾರ ಮಾಡಿ ನಿಮ್ಮ ಆಶೀರ್ವಾದವನ್ನು ನಮ್ಮೆಲ್ಲರ ಮೇಲೆ ಸುರಿಸಿರಿ. ಈ ಆರಾಧನೆಯಲ್ಲಿ ಪಾಲ್ಗೊಳ್ಳುತ್ತಿರುವಂತಹ ಪ್ರತಿಯೊಬ್ಬರ ಮೇಲೂ ನಿಮ್ಮ ಆರಾಧನೆ, ನಿಮ್ಮ ಆಶೀರ್ವಾದವನ್ನು ಸುರಿಸಿ ಸ್ವಾಮಿ. ಅನೇಕ ಭಕ್ತಾದಿಗಳು ಈ ಸಮಯದಲ್ಲಿ ನಿಮ್ಮನ್ನು ಆರಾಧಿಸುತ್ತಿರುವಾಗ ದೂರವಾಹಿನಿಯ ಮುಖಾಂತರ ಎಲ್ಲರನ್ನು ಕೂಡ ಆಶೀರ್ವದಿಸಿರಿ, ಹೇರಳವಾಗಿ ಆಶೀರ್ವದಿಸಿರಿ ಸ್ವಾಮಿ. ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ, ನಮ್ಮ ಸ್ತುತಿ ಸ್ತೋತ್ರಗಳನ್ನು, ನಮ್ಮ ಆರಾಧನೆಯನ್ನು ಸ್ವೀಕರಿಸಿರಿ ಸ್ವಾಮಿ. ನಾವು ಮಾನವರು ಯೋಗ್ಯರಲ್ಲದಿದ್ದರೂ ಕೂಡ ನಿಮ್ಮನ್ನು ನೋಡುವಂತಹ ಭಾಗ್ಯವನ್ನು ನಮಗೆ ದಯಪಾಲಿಸಿದ್ದೀರಿ. ನಿಮ್ಮಲ್ಲಿ ನಮ್ಮ ಸುಖ ದುಃಖಗಳನ್ನು ತೋಡಿಕೊಳ್ಳುವಂತಹ ಭಾಗ್ಯವನ್ನು ನಮಗೆ ನೀಡಿದ್ದೀರಿ. ನೀವು ನಮ್ಮನ್ನು ಆಲಿಸುತ್ತೀರಿ, ನೀವು ನಮ್ಮಲ್ಲಿ ಮಾತನಾಡುತ್ತೀರಿ. ಇಂಥ ಒಂದು ವಿಶೇಷ ಭಾಗ್ಯವನ್ನು ನಮಗೆ ನೀಡಿದ್ದಕ್ಕಾಗಿ ಸ್ವಾಮಿ ಯೇಸುವೆ ನಾವು ಧನ್ಯರಾಗಿದ್ದೇವೆ. ಧನ್ಯತಾ ಭಾವದಿಂದ ಈ ಆರಾಧನೆಯಲ್ಲಿ ಪಾಲ್ಗೊಳ್ಳುತ್ತಿದ್ದೇವೆ. ನಿಮ್ಮ ಆಶೀರ್ವಾದಗಳು ನಮಗೆ ಬೇಕು ಸ್ವಾಮಿ. ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿಯ ಪವಿತ್ರ ಅತಿ ಅಮೂಲ್ಯ ರಕ್ತದ ಗೌರವಾರ್ಥ ಈ ಆರಾಧನೆಯನ್ನು ನಾವು ಇವತ್ತು ನಡೆಸಿಕೊಡುತ್ತಿದ್ದೇವೆ. ಈ ಹಬ್ಬದ ಹಿನ್ನೆಲೆಯನ್ನು ನಾವು ಸ್ವಲ್ಪ ಅರಿತುಕೊಳ್ಳೋಣ. ಕೆಲವು ದಿನಗಳ ಮುಂಚೆ ನಾವು ಯೇಸು ಸ್ವಾಮಿಯ ಪವಿತ್ರ ಶರೀರ ಮತ್ತು ರಕ್ತದ ಹಬ್ಬವನ್ನು ಆಚರಿಸಿದ್ದೆವು. ಯೇಸು ಸ್ವಾಮಿಯ ಶರೀರ ಅಂತ ಹೇಳುವಾಗ ಖಂಡಿತವಾಗಿಯೂ ಯೇಸು ಸ್ವಾಮಿಯ ರಕ್ತ ಆ ಶರೀರದಲ್ಲಿ ಉಂಟು. ಆದರೆ ಯಾಕಾಗಿ ನಾವು ಯೇಸು ಸ್ವಾಮಿಯ ರಕ್ತದ ಹಬ್ಬವನ್ನು, ಭಕ್ತಿಯನ್ನು ಆಚರಿಸುತ್ತಿದ್ದೇವೆ? ಪವಿತ್ರ ಸಭೆಯ ಆದಿಕಾಲದಿಂದಲೂ ಕೂಡ ಈ ಭಕ್ತಿಯ ಆಚರಣೆ ಇತ್ತು. ಆದರೆ ಇದಕ್ಕೆ ಒಂದು ನಿಜವಾದಂತಹ ರೂಪ ಸಿಕ್ಕಿದ್ದು 19ನೆಯ ಶತಮಾನದಲ್ಲಿ ಇಟಲಿಯ ಏಕೀಕರಣದ ಸಮಯ. ಅಂತಹ ಸಂದರ್ಭದಲ್ಲಿ ಜಗದ್ಗುರು ಪೋಪ್ ಸ್ವಾಮಿಯವರು
ಮುಖಾಂತರ ಕಳುಹಿಸಲಾಗಿತ್ತು. ಅವರು ಗೇಟ ಎಂಬ ಆ ಪ್ರದೇಶದಲ್ಲಿ ಜಾಗದಲ್ಲಿ ಇರುತ್ತಿರುವಾಗ ಅವರ ಜೊತೆ ಪ್ರೆಷಸ್ ಬ್ಲಡ್, ಮೋಸ್ಟ್ ಪ್ರೆಷಸ್ ಬ್ಲಡ್, ಈ ಸಭೆಯ ಸಭಾ ಪಾಲಕರು ಜಿಯೋವಾನಿ ಮೆರಿಲಿನಿ ಅಂತ ಹೇಳಿ ಅವರು ಪೋಪ್ ಸ್ವಾಮಿಯ ಸಂಗಡ ರಕ್ತದ ಮೊರೆ ಹೋಗಿರಿ ಮತ್ತು ಈ ಒಂದು ದೇಶಾಂತರ ಬಂಧನದಿಂದ ಬಿಡುಗಡೆ ದೊರೆಯುವುದು ಅಂತ ಹೇಳಿಕೊಂಡು ಪೋಪ್ ಸ್ವಾಮಿಯವರು ಈ ಸಲಹೆಯನ್ನು ಸ್ವೀಕಾರ ಮಾಡಿಕೊಂಡರು ಮತ್ತು ಮನಸ್ಸಿನಲ್ಲಿ ನಿಶ್ಚಯಿಸಿದರು. ಜುಲೈ ತಿಂಗಳ 1ನೇ ತಾರೀಕಿನಂದು ಯೇಸು ಸ್ವಾಮಿಯ ಪವಿತ್ರ ರಕ್ತದ ಹಬ್ಬವನ್ನು ಪವಿತ್ರ ಧರ್ಮಸಭೆಯಲ್ಲಿ ಅಂತ ಹೇಳಿಕೊಂಡು ತುಂಬಾ ಗೊಂದಲ ಸುತ್ತಮುತ್ತ ವಾತಾವರಣ. ಅಂತ ಸಂದರ್ಭದಲ್ಲಿ ಪೋಪ್ ಸ್ವಾಮಿಯ ಮೊರೆಗೆ ಹೋಗೊಟ್ಟು ಪವಿತ್ರ ಧರ್ಮಸಭೆಯ ಚೊಚ್ಚಲ ಮಗಳು ಅಂತಲೇ ಅರ್ಥ ಮಾಡಿಕೊಂಡಂತ ಫ್ರಾನ್ಸ್ ದೇಶದ ದೊರೆ ಇಟಲಿಯತ್ತ ತನ್ನ ಸೈನ್ಯವನ್ನು ತೆಗೆದುಕೊಂಡು ಬಂದು ಜೂನ್ ತಿಂಗಳ 28ನೇ ತಾರೀಕಿಗೆ ತಲುಪಿದನು ಮತ್ತು ಜುಲೈ ತಿಂಗಳ 2ನೇ ತಾರೀಕಿನ ಹೊತ್ತಿಗೆ ಈ ಇಟಲಿಯಲ್ಲಿರುವಂತಹ ಗೊಂದಲವನ್ನು ನಿವಾರಣೆಗೊಳಿಸಿ ಪೋಪ್ ಸ್ವಾಮಿಗೆ ಪುನಃ ವ್ಯಾಟಿಕನ್ಗೆ ಬರುವಂತ ಅವಕಾಶವನ್ನು ಮಾಡಿಕೊಟ್ಟರು. ಅಂದಿನಿಂದ ಪವಿತ್ರ ಧರ್ಮಸಭೆಯಲ್ಲಿ ಜುಲೈ ತಿಂಗಳ 1ನೇ ತಾರೀಕಿನಂದು ಯೇಸು ಸ್ವಾಮಿಯ ಪವಿತ್ರ ಅತಿ ಅಮೂಲ್ಯ ರಕ್ತದ ಹಬ್ಬ ನಡೆದುಕೊಂಡು ಬಂದಿತ್ತು. ಕಳೆದ ಶತಮಾನದಲ್ಲಿ 1979ನೇ ಇಸವಿಯಲ್ಲಿ ಜಗದ್ಗುರು ಪೌಲ್ 6ನೇ ಅವರು ಈ ಹಬ್ಬ 1ನೇ ತಾರೀಕಿನಂದು ಆಚರಣೆ ಮಾಡುವುದನ್ನು ನಿಲ್ಲಿಸಿ ಈ ತಿಂಗಳಲ್ಲಿ ಜುಲೈ ತಿಂಗಳಲ್ಲಿ ಯೇಸು ಸ್ವಾಮಿಯ ಪವಿತ್ರ ಅತಿ ಅಮೂಲ್ಯ ರಕ್ತದ ಭಕ್ತಿಯನ್ನು ಮಾಡಲಿಕ್ಕೆ ಅನುವು ಮಾಡಿಕೊಟ್ಟರು. ಈ ತಿಂಗಳಲ್ಲಿ ಯಾವತ್ತೂ ಕೂಡ ಹಾಗೂ ವರ್ಷದ ಯಾವುದೇ ದಿನ ಕೂಡ ಯೇಸು ಸ್ವಾಮಿಯ ಪವಿತ್ರ ಅಮೂಲ್ಯ ರಕ್ತದ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟರು. ಪ್ರಿಯರೇ, ಇವತ್ತು ನಾವು ಯೇಸು ಸ್ವಾಮಿಯ ಅಮೂಲ್ಯ ರಕ್ತದ ಬಗ್ಗೆ ನಾವು ತಿಳಿದುಕೊಂಡು ಯೇಸು ಸ್ವಾಮಿಯನ್ನು ಆರಾಧಿಸುತ್ತೇವೆ. ಈ ಉದ್ದೇಶದಿಂದ ಈ ಆರಾಧನೆಯನ್ನು ನಾವು ನಡೆಸಿಕೊಡುತ್ತಿದ್ದೇವೆ, ಇದರಲ್ಲಿ ಪಾಲ್ಗೊಳ್ಳುತ್ತಿದ್ದೇವೆ. ನೀವು ಕೂಡ ಇದರಲ್ಲಿ ಪಾಲ್ಗೊಳ್ಳುತ್ತಾ ಇದ್ದೀರಿ. ಯೇಸು ಸ್ವಾಮಿಯ ರಕ್ತ ಇದು ನಮಗೆ ಜಯ ತಂದುಕೊಟ್ಟಂತಹ ಹಬ್ಬ. ಯೇಸು ಸ್ವಾಮಿ ತನ್ನ ಶರೀರ ಮತ್ತು ರಕ್ತವನ್ನು ತನ್ನ ಶಿಷ್ಯರಿಗೆ ಮತ್ತು ಅವರ ಮುಖಾಂತರ ಪ್ರಪಂಚದ ಎಲ್ಲಾ ಜನರಿಗೆ, ಅವರಲ್ಲಿ ವಿಶ್ವಾಸ ಇಡುವಂತವರಿಗೆ ನೀಡಿದ್ದಾರೆ ಆಹಾರವಾಗಿ. ಸಾಯುವ ತನಕ ಜೀವಿಸುವುದಲ್ಲ, ಸತ್ತ ಮೇಲೂ ಕೂಡ ಅನಂತಕ್ಕೆ ಜೀವಿಸೋಕ್ಕೋಸ್ಕರ ಯೇಸು ಸ್ವಾಮಿ ನಮ್ಮ ಆತ್ಮದ ಆಹಾರವಾಗಿ ತನ್ನ ದೇಹ, ಶರೀರ ಮತ್ತು ರಕ್ತವನ್ನು ನಮಗೆ ನೀಡಿದ್ದಾರೆ. ಅಂಥದರಲ್ಲಿ ನಾವು ಯಾಕಾಗಿ ಯೇಸು ಸ್ವಾಮಿಯ ಅಮೂಲ್ಯ ರಕ್ತದ ಹಬ್ಬವನ್ನು ಅಥವಾ ಈ ಭಕ್ತಿಯನ್ನು ಬೇರೆಯಾಗಿ ನಡೆಸಿಕೊಡುತ್ತಿದ್ದೇವೆ, ಆಚರಣೆ ಮಾಡುತ್ತಿದ್ದೇವೆ? ಯೇಸು ಸ್ವಾಮಿಯ ಶರೀರ ಮತ್ತು ರಕ್ತ ನಮಗೆ ಆತ್ಮಕ್ಕೆ ಜೀವ ಕೊಡುವಂತಹ ಆಹಾರ. ಯೇಸು ಸ್ವಾಮಿಯ ರಕ್ತದ ಅಮೂಲ್ಯ ರಕ್ತದ ಈ ಭಕ್ತಿ ಏನು ತೋರಿಸಿಕೊಡ್ತದ ಅಂತ ಹೇಳಿದ್ರೆ, ನಮ್ಮನ್ನು ಪಾಪದಿಂದ ವಿಮೋಚನೆಗೊಳಿಸೋಕ್ಕೋಸ್ಕರ
ನಮ್ಮನ್ನು ನಮ್ಮ ಪಾಪದಿಂದ ವಿಮೋಚನೆಗೊಳಿಸುವುದಕ್ಕೋಸ್ಕರ ಯೇಸು ಸ್ವಾಮಿ ನಮಗಾಗಿ ತಮ್ಮ ರಕ್ತವನ್ನು ಸುರಿದರು. ನಮ್ಮ ಪಾಪದ ಬೆಲೆಯಾಗಿ ಯೇಸು ಸ್ವಾಮಿ ತಮ್ಮ ರಕ್ತವನ್ನು ಸುರಿದರು. ಅದಕ್ಕಾಗಿ ಪ್ರಿಯರೇ, ನಾವು ಈ ಭಕ್ತಿಯನ್ನು ಈ ತಿಂಗಳಲ್ಲಿ, ಜುಲೈ ತಿಂಗಳಲ್ಲಿ ಯೇಸು ಸ್ವಾಮಿಯ ಪವಿತ್ರ ಅಮೂಲ್ಯ ರಕ್ತಕ್ಕೆ ಸಮರ್ಪಿಸಲಾಗಿದೆ. ಈ ತಿಂಗಳನ್ನು ಇವತ್ತು ನಾವು ಯೇಸು ಸ್ವಾಮಿಯ ಪವಿತ್ರ ಅಮೂಲ್ಯ ರಕ್ತದ ಈ ಮಹತ್ವವನ್ನು ತಿಳಿದುಕೊಂಡು ಈ ಆರಾಧನೆಯನ್ನು ಪಾಲ್ಗೊಳ್ಳುತ್ತಿರುವಾಗ ನಮ್ಮ ಜೀವನದಲ್ಲಿ ಯೇಸು ಸ್ವಾಮಿ ನಮಗಾಗಿ ಎಷ್ಟೊಂದು ತ್ಯಾಗವನ್ನು ಮಾಡಿದ್ದಾರೆ ಎಂದು ಅರಿತುಕೊಳ್ಳುವ ಮತ್ತು ನಮ್ಮ ಜೀವನವನ್ನು ಯಾವ ರೀತಿ ತಿಂಗಳನ್ನು ಯೇಸು ಸ್ವಾಮಿಯ ಪವಿತ್ರ ರಕ್ತಕ್ಕೆ ಸಮರ್ಪಿಸಲು ಕೊಡಲಾಗಿದೆಯೋ ಅದೇ ಪ್ರಕಾರ ನಾವು ಕೂಡ ಈ ತಿಂಗಳಲ್ಲಿ ಮತ್ತು ನಮ್ಮ ಜೀವನದಲ್ಲಿ ನಮ್ಮ ಜೀವನವನ್ನು, ನಮ್ಮ ಹೃದಯವನ್ನು, ನಮ್ಮ ಮನಸ್ಸನ್ನು ಯೇಸು ಸ್ವಾಮಿಗೆ ಸಂಪೂರ್ಣವಾಗಿ ನಾವು ಸಮರ್ಪಿಸಿ ಕೊಡುವ. ಯೇಸು ಸ್ವಾಮಿ ನಮಗಾಗಿ ಪಟ್ಟಂತಹ ಕಷ್ಟವನ್ನು ನಾವೊಂದು ಗೀತೆಯಲ್ಲಿ ಹಾಡುತ್ತಾ ಅನುಭವಿಸುವ. ಆ ಗೀತೆಯಾಗಿದೆ ಕಲ್ವಾರಿ ಶಿಲುಬೆಯಲ್ಲಿ. ನಿಮಗೆ ತಿಳಿದಿದ್ದರೆ ನೀವು ನಮ್ಮ ಜೊತೆ ಕೂಡಿ, ಇಲ್ಲದಿದ್ದರೆ ಈ ಗೀತೆಯಲ್ಲಿ ಪಾಲ್ಗೊಳ್ಳುತ್ತಾ ಯೇಸು ಸ್ವಾಮಿ ನಮಗಾಗಿ ಯಾವ ರೀತಿ ಕಷ್ಟವನ್ನು ಸಹಿಸಿದ್ದಾರೆ, ಯಾವ ರೀತಿಯ ತ್ಯಾಗವನ್ನು ಮಾಡಿದ್ದಾರೆ ಎಂಬುದನ್ನು ನಾವು ಅರಿತುಕೊಳ್ಳುವ, ಅನುಭವಿಸುವ. ನನ್ನ ಪಾಪಗಳಿಗಾಗಿ ಹಿಂಸೆಯೋ ಹೊರುತ್ತಾಳೆ, ಶ್ರೀ ಯೇಸು ಬಲಿಯಾಗಿ ನನ್ನ
ಚಾಡ್ಯ ಹೊಡೆತ, ಕೈಗಳಲ್ಲಿ ಮೊಳೆಯ ಜಡಿತ, ಬರ್ಜಿಯ ತಿವಿತ. ಸ್ವಾಮಿ ಯೇಸುವೆ, ಇದರಿಂದ ನೀವು ಕೊನೆ ಹನಿ ತನಕ ರಕ್ತವನ್ನು ಸುರಿಸಿದಿರಿ. ನಮಗಾಗಿ, ನಮ್ಮ ಪಾಪ ವಿಮೋಚನೆಗಾಗಿ. ಸ್ವಾಮಿ ಯೇಸುವೆ, ಎಂಥ ಒಂದು ಬೆಲೆಯನ್ನು ನಮ್ಮ ಪಾಪಕ್ಕೋಸ್ಕರ ನೀವು ತೆತ್ತಿದ್ದೀರಿ. ಇದನ್ನು ನೆನೆಯುತ್ತಿರುವಾಗ ನಾವು ನಮ್ಮನ್ನೇ ನಿಮಗಾಗಿ ಸಮರ್ಪಿಸುತ್ತೇವೆ. ನೀವು ನಮಗಾಗಿ ಮಾಡಿದಂಥ ತ್ಯಾಗ ವರ್ಣನಾತೀತ, ಊಹಿಸಲು ಅಸಾಧ್ಯ. ನಿಮ್ಮನ್ನೇ ನೀವು ಸಂಪೂರ್ಣವಾಗಿ ಬರಿದು ಮಾಡಿದ್ದೀರಿ, ಕೊನೆ ಹನಿ ರಕ್ತ ತನಕ. ಆ ಬೆಲೆಯನ್ನು ನಮಗೋಸ್ಕರ ನೀವು ಕೊಟ್ಟಿರಿ ಸ್ವಾಮಿ. ಪ್ರಿಯರೇ, ನಾವು ಹಾಡಿದಂಥ ಗೀತೆಯಲ್ಲಿ ನೋಡಿದೆವು, ಮುಳ್ಳಿನ ಕಿರೀಟವನ್ನು ಧರಿಸಿಕೊಂಡು ಚಾಡ್ಯ ಹೊಡೆತವನ್ನು ಸಹಿಸಿ ಕೈಯಲ್ಲಿ ಮೊಳೆಯ ಜಡಿತ ಹಾಗೂ ಈಟಿಯ ತಿವಿತ, ಇದರಿಂದ ಯೇಸು ಸ್ವಾಮಿ ನಮಗಾಗಿ, ಪಾಪಿಗಳಾದ ನಮಗಾಗಿ ತಮ್ಮ ರಕ್ತವನ್ನು ಕೊನೆ ಹನಿ ತನಕ ಸುರಿದರು. ಪವಿತ್ರ ಬೈಬಲ್ನಲ್ಲಿ ಯಾಜಕ ಕಾಂಡ 17ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ದೇವರು ಮೋಶೆಯ ಮುಖಾಂತರ ಇಸ್ರಾಯೇಲ್ ಜನರಿಗೆ ನಿಯಮಗಳನ್ನು ಕೊಡುತ್ತಿರುವಾಗ ರಕ್ತದ ಬಗ್ಗೆ ತಿಳಿಸಿದ್ದನ್ನು ನಾವು ಯಾಜಕ ಕಾಂಡ 17ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ದೇವರ ದರ್ಶನವನ್ನು ಪಡೆಯುತ್ತಿರುವಂತಹ ಡೇರೆಯ ಬಾಗಿಲಿನ ಮುಂದಿರುವಂತಹ ಆ ಬಲಿಪೀಠದ ಮೇಲೆ ಯಾಜಕನು ರಕ್ತವನ್ನು ಸುರಿಸುತ್ತಿದ್ದನು ಅಥವಾ ಚಿಮುಕಿಸುತ್ತಿದ್ದನು. ಕಾರಣ ಏನಂತ ಹೇಳಿದ್ರೆ, ಮನುಷ್ಯರ ಪಾಪ ಪರಿಹಾರಕ್ಕಾಗಿ ಬಲಿಯ ರಕ್ತವನ್ನು ಸುರಿಸುತ್ತಿದ್ದನು, ಮನುಷ್ಯರ ಹಾಗೂ ತನ್ನ ಪಾಪ ಪರಿಹಾರಕ್ಕಾಗಿ. ಯಾಕಂತ ಹೇಳಿದ್ರೆ ನಾವು ನೋಡುತ್ತೇವೆ 11ನೇ ವಾಕ್ಯದಲ್ಲಿ, ದೇಹಕ್ಕೆ ರಕ್ತವೇ ಪ್ರಾಣಧಾರ, ದೇಹಕ್ಕೆ ರಕ್ತವೇ ಪ್ರಾಣಧಾರ. ನಮ್ಮ ದೇಹದಲ್ಲಿ ಜೀವ ಇದ್ದರೆ ನಮ್ಮ ದೇಹದಲ್ಲಿ ರಕ್ತ ಹರಿಯುತ್ತಿದೆ. ನಮ್ಮ ದೇಹದಲ್ಲಿ ರಕ್ತ ಹರಿದು ನಿಂತು ಬಿಟ್ಟರೆ ನಮ್ಮ ದೇಹದಲ್ಲಿ ಜೀವ ಇರಲ್ಲ. ಅದಕ್ಕಾಗಿ ನಾವು ನೋಡುತ್ತೇವೆ, ಈ ಅಧ್ಯಾಯದ ತಲೆಬಾರ ಕೂಡ ಹಾಗೇನೆ ಉಂಟು, ದೇಹಕ್ಕೆ ರಕ್ತವೇ ಪ್ರಾಣಧಾರ. ದೇವರು ಮೋಶೆಯ ಮುಖಾಂತರ ಇಸ್ರಾಯೇಲ್ ಜನರಿಗೆ ಈ ಒಂದು ತಿಳುವಳಿಕೆಯನ್ನು ಕೊಡುವುದನ್ನು ನೋಡುತ್ತೇವೆ. ಅದಕ್ಕಾಗಿ ದೇವರು ಹೇಳುತ್ತಾರೆ, ಯಾರು ಕೂಡ ರಕ್ತದ ಭೋಜನವನ್ನು ಮಾಡಬಾರದು. ಯಾರಾದರೂ ಅಂಥದ್ದನ್ನು ಮಾಡಿದರೆ ಆ ವ್ಯಕ್ತಿ ಅಶುದ್ಧ ವ್ಯಕ್ತಿಯಾಗುತ್ತಾರೆ. ಸತ್ತ ಪ್ರಾಣಿಯ ಮಾಂಸವನ್ನು ತಿಂದವ ಅಥವಾ ಯಾರಾದರೂ ಈ ರಕ್ತದ ಭೋಜನವನ್ನು ಮಾಡಿದರೆ ಅಂಥವರು ಅಶುದ್ಧರಾಗ್ತಾರೆ. ಅವರು ತಮ್ಮನ್ನು ಶುದ್ಧೀಕರಣಗೊಳಿಸಬೇಕು. ಈ ಒಂದು ವಿವರಣೆಯನ್ನು ಯಾಜಕ ಕಾಂಡದಲ್ಲಿ ನಾವು ನೋಡುತ್ತೇವೆ. ಅದಕ್ಕನುಸಾರವಾಗಿ ನಾವು ನೋಡುತ್ತೇವೆ, ಆದಿಕಾಂಡದಲ್ಲಿ 4ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ,
ದೇವರು ಕಾಯಿನನನ್ನು ಕೇಳುತ್ತಾರೆ, ನಿನ್ನ ತಮ್ಮ ಹೇಬೇಲನು ಎಲ್ಲಿದ್ದಾನೆ? ಆಗ ಕಾಯಿನನು ಹೇಳುತ್ತಾನೆ, ನಾನೇನು ನನ್ನ ತಮ್ಮನ ಕಾವಲುಗಾರನು. ದೇವರು ಹೇಳ್ತಾರೆ, ಏನನ್ನು ನೀನು ಮಾಡಿದೆಯೋ, ನೀನು ಏನನ್ನು ಮಾಡಿದೆಯೋ, ನೀನು ಎಂತ ಕೃತ್ಯ ಎಸಗಿದೆ. 4ನೇ ಅಧ್ಯಾಯ 10ನೇ ವಾಕ್ಯ, ಆದಿಕಾಂಡ. ನೀನು ಎಂತ ಕೃತ್ಯ ಎಸಗಿದೆ. ಪ್ರತಿಕಾರಕ್ಕಾಗಿ ನೆಲದಿಂದ ನಿನ್ನ ತಮ್ಮನ ರಕ್ತ ಕೂಗಿ ನನಗೆ ಮೊರೆಯಿಡುತ್ತಿದೆ. ದೇವರು ಹೇಬೇಲನ ಆ ಕಾಣಿಕೆಯನ್ನು ಒಪ್ಪಿಕೊಂಡರು, ತನ್ನದು ಒಪ್ಪಿಕೊಂಡಿಲ್ಲ. ಅದಕ್ಕಾಗಿ ಸಿಟ್ಟುಕೊಂಡು ಕಾಯಿನನು ಹೇಬೇಲನ ಕೊಲೆ ಮಾಡಿದನು. ಆಗ ದೇವರು ಕಾಯಿನನನ್ನು ಕೇಳುತ್ತಾರೆ. ಯಾಕಂತ ಹೇಳಿದ್ರೆ, ನೆಲಕ್ಕೆ ಬಿದ್ದಂತ ರಕ್ತ, ಹೇಬೇಲನ ರಕ್ತ ಪ್ರತಿಕಾರಕ್ಕಾಗಿ ದೇವರನ್ನು ಮೊರೆಯಿಡುತ್ತಿತ್ತು. ಒಬ್ಬ ವ್ಯಕ್ತಿಯ ರಕ್ತವನ್ನು ಸುರಿಯಿಸುವುದು ಅಂತ ಹೇಳಿದ್ರೆ ಆ ವ್ಯಕ್ತಿಯ ಜೀವವನ್ನು ನಾವು ಹಿಂಡುವುದಂತ ಅರ್ಥ. ಅದಕ್ಕಾಗಿ ದೇವರು ಮೋಶೆಯ ಮುಖಾಂತರ ಇಸ್ರಾಯೇಲ್ ಜನರಿಗೆ 10 ಆಜ್ಞೆಗಳನ್ನು ನೀಡುತ್ತಿರುವಾಗ ಈ ಆಜ್ಞೆಯನ್ನು ನೀಡಿದ್ದಾರೆ, ಕೊಲೆ ಮಾಡಬೇಡ. ಜೀವ ನೀಡುವಂಥದ್ದು ಅದು ದೇವರಿಗೆ ಮಾತ್ರ ಸಾಧ್ಯ. ಜೀವ ತೆಗೆಯುವಂತ ಅಧಿಕಾರ ಕೂಡ ದೇವರಿಗೆ ಮಾತ್ರ ಸೀಮಿತ, ಮನುಷ್ಯರಿಗಲ್ಲ. ಅದಕ್ಕಾಗಿ ನಾವು ನೋಡುತ್ತೇವೆ, ಯಾವಾಗ ಕಾಯಿನನು ತನ್ನ ತಮ್ಮನಾದ ಹೇಬೇಲನ್ನು ಕೊಲೆ ಮಾಡಿದನೋ ಆಗ ತಕ್ಷಣ ದೇವರು ಕಾಯಿನನನ್ನು ಉದ್ದೇಶಿಸಿ ಈ ಮಾತುಗಳನ್ನು ಹೇಳಿದ್ದನ್ನು ನಾವು ನೋಡುತ್ತೇವೆ. ಯಾಕಂತ ಹೇಳಿದ್ರೆ, ದೇಹಕ್ಕೆ ರಕ್ತವೇ ಪ್ರಾಣಧಾರ. ಪ್ರಿಯರೇ, ನಾವು ನೋಡುತ್ತೇವೆ ವಿಮೋಚನ ಕಾಂಡದಲ್ಲಿ ದೇವರು ಅಲ್ಲಿ ಗುಲಾಮತನದಲ್ಲಿದ್ದಂತಹ ಇಸ್ರಾಯೇಲ್ ಜನರನ್ನು ಬಿಡುಗಡೆಗೊಳಿಸೋದಕ್ಕೋಸ್ಕರ ಮೋಶೆ ಮತ್ತು ಆರೋನ ತನ್ನ ಸಹೋದರನನ್ನು ಐಗುಪ್ತ ದೇಶಕ್ಕೆ ಕಳುಹಿಸಿದಾಗ ಅಲ್ಲಿ ಮೋಶೆ ಯಾವ ರೀತಿ ಇಸ್ರಾಯೇಲ್ ಜನರನ್ನು ಐಗುಪ್ತ ದೇಶದಿಂದ ಸ್ವತಂತ್ರವಾಗಿ ಹೊರಕ್ಕೆ ಕರೆತರುತ್ತಾನೆ ಎಂಬುದನ್ನು ನಾವು ನೋಡಬಹುದು. ಯಾವಾಗ ಅದು ನಡೀತಂತ ಹೇಳಿದ್ರೆ, ಪಾಸ್ಕ ಹಬ್ಬದ ದಿನದಂದು. ಆ ಪಾಸ್ಕ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡಬೇಕಂತ ನಾವು ನೋಡ್ತೇವೆ. ವಿಮೋಚನ ಕಾಂಡ 12ನೇ ಅಧ್ಯಾಯದಲ್ಲಿ ದೇವರು ಹೇಳುತ್ತಾರೆ, ಆ ರಾತ್ರಿ ನೀವು ಊಟ ಮಾಡುತ್ತಿರುವಾಗ, ಭೋಜನ ಮಾಡುತ್ತಿರುವಾಗ ನೀವು ಆಯ್ದಂತಹ ಆ ಕುರಿಯನ್ನು ಬಲಿಯಾಗಿ ಅರ್ಪಿಸಿ ಅದರ ರಕ್ತವನ್ನು ನೀವು ನಿಮ್ಮ ಮನೆಯ ನಿಲುವು ಕಂಬಗಳಿಗೆ ಹಾಗೂ ಮೇಲ್ಪಟ್ಟಿಗೆ ನೀವು ಅದನ್ನು ಸವರಬೇಕು. ಆ ರಾತ್ರಿ ನಾನು ಐಗುಪ್ತ ದೇಶದಲ್ಲಿ ಹಾದು ಹೋಗುತ್ತಿರುವಾಗ ಯಾವ ಮನೆಯ ನಿಲುವು ಕಂಬಗಳಿಗೆ ಮತ್ತು ಮೇಲ್ಪಟ್ಟಿಗೆ ಅವರಿದ್ದು ಇಲ್ಲವೋ ಅಂತ ಮನೆಯ ಚೊಚ್ಚಲ ಮಕ್ಕಳನ್ನು ಕೊಲೆ ಮಾಡಲಾಗುವುದು, ಹತ್ಯೆ ಮಾಡಲಾಗುವುದು ಎಂಬುದನ್ನು ಹೇಳಿಕೊಟ್ಟದನ್ನು ನೋಡುತ್ತೇವೆ. ಅದೇ ಪ್ರಕಾರ ಇಸ್ರಾಯೇಲ್ ಜನರು ಆ ರಾತ್ರಿ ಊಟ ಮಾಡಿದರು. ಅವರು ಕುರಿಮರಿಯ ರಕ್ತವನ್ನು ನಿಲುವು ಕಂಬಕ್ಕೆ ಮತ್ತು ಅಡ್ಡಪಟ್ಟಿಗೆ ಅವರು ಸವರಿದ್ದರು. ಆ ರಾತ್ರಿ ದೇವದೂತರು ಐಗುಪ್ತ ದೇಶದಲ್ಲಿ ಹಾದು ಹೋಗುತ್ತಿರುವಾಗ ಎಲ್ಲ ಇಸ್ರಾಯೇಲ್ ಜನರನ್ನು ಅವರು ಯಾರನ್ನು ಕೂಡ ಮುಟ್ಟಿಲ್ಲ ಪ್ರಿಯ. ಆದರೆ ಈ ಐಗುಪ್ತ ದೇಶದ ಪ್ರತಿಯೊಂದು ಮನೆಯಲ್ಲಿನ ಚೊಚ್ಚಲ ಮಕ್ಕಳನ್ನು ಹತ್ಯೆ ಮಾಡಿದ್ದನ್ನು ನಾವು ನೋಡುತ್ತೇವೆ. ಈ ರೀತಿಯಾಗಿ ಫರೋ ಅರಸನು ಎಲ್ಲ ಇಸ್ರಾಯೇಲ್ ಜನರನ್ನು ದೇಶ ಬಿಟ್ಟು ಹೋಗಲು ಆತನು ಅಪ್ಪಣೆ ಕೊಟ್ಟನು. ಆತನು ಒಪ್ಪಿದ. ಇದರಿಂದಾಗಿ ಆ ಇಸ್ರಾಯೇಲ್ ಜನರ ರಕ್ಷಣೆ ಆಯಿತು. ಅವರು ಸ್ವತಂತ್ರ ಜನರಾಗಿ ಹೊರಕ್ಕೆ ಬಂದರು. ಗುಲಾಮತನದಿಂದ ಅವರನ್ನು ಬಿಡುಗಡೆಗೊಳಿಸಲಾಯಿತು. ಪ್ರಿಯರೇ, ನಾವೆಲ್ಲರೂ ಕೂಡ ಗುಲಾಮತನದಲ್ಲಿ ಇದ್ದೆವು. ನಾವೆಲ್ಲರೂ ಕೂಡ ಗುಲಾಮತನದಲ್ಲಿ ಇದ್ದೆವು.
ಯಾವ ಗುಲಾಮತನದಲ್ಲಿ? ಪಾಪದ ಗುಲಾಮತನದಲ್ಲಿ ಇದ್ದೆವು ಪ್ರಿಯರೇ. ನಮ್ಮನ್ನು ಪಾಪದಿಂದ, ಆ ಗುಲಾಮತನದಿಂದ ಬಿಡುಗಡೆಗೊಳಿಸಲು ಯೇಸು ಸ್ವಾಮಿ ಮನುಷ್ಯರಾಗಿ ಬಂದರು ಮತ್ತು ನಮ್ಮನ್ನು ಪಾಪದಿಂದ ಬಿಡುಗಡೆಗೊಳಿಸೋಕ್ಕೋಸ್ಕರ ಬೆಲೆಯನ್ನು ತೆತ್ತರು. ಆ ಬೆಲೆ ಏನಂತ ಹೇಳಿದ್ರೆ, ತಮ್ಮ ಪ್ರಾಣವನ್ನು ನಮಗಾಗಿ ನೀಡಿದರು, ತಮ್ಮ ರಕ್ತವನ್ನು ನಮಗಾಗಿ ಸುರಿಸಿದರು. ಒಂದು ಚಿಕ್ಕ ಘಟನೆಯನ್ನು ನಿಮ್ಮ ಮುಂದೆ ಇಡುತ್ತೇನೆ. ನೀವು ಹಲವಾರು ಬಾರಿ ಅದನ್ನು ಕೇಳಿದ್ದಿರಬಹುದು. 1995 ಇಸವಿ ಫೆಬ್ರವರಿ 25ನೇ ತಾರೀಕು ಧರ್ಮಭಗಿನಿ ರಾಣಿ ಮರಿಯ, ಈಗ ಅವರು ಸಂತ ಪದವಿಗೆ ಏರಿಸಿದ್ದಾರೆ. ಅವರು ಪವಿತ್ರ ಧರ್ಮ ಸಭೆಯಲ್ಲಿ ತಮ್ಮ ಊರಿಗೆ ಬರಲು ಹೊರಟಿದ್ದಾಗ ಮಧ್ಯಪ್ರದೇಶದ ಇಂದೋರ್ನಲ್ಲಿ ಅವರನ್ನು ತಿವಿದು ಸಾಯಿಸಿದರು. ಕಾರಣ ಏನಂತ ಹೇಳಿದ್ರೆ, ಅವರು ಸಾಮಾಜಿಕ ಈ ಕೆಲಸಗಳಲ್ಲಿ ತಮ್ಮನ್ನೇ ತೊಡಗಿಸಿಕೊಂಡಿದ್ದರು. ಮುಖ್ಯವಾಗಿ ಯಾರೆಲ್ಲರೂ ಕೂಡ ಈ ಹಣವನ್ನು ಪಡೆದು ಸಾಲದ ಬಾಧೆಯಲ್ಲಿದ್ದವರು, ಯಾರೆಲ್ಲರೂ ಕೂಡ ಸಾಲವನ್ನು ಪಡೆದು ಗುಲಾಮತನಲ್ಲಿದ್ದರು, ಅಂಥವರನ್ನು ಒಟ್ಟುಗೂಡಿಸಿ ಅವರಿಗೆ ಈ ಹಣವನ್ನು ಉಳಿತಾಯ ಮಾಡುವಂತಹ ಒಂದು ವಿಧಾನವನ್ನು ಹೇಳಿಕೊಟ್ಟಿದ್ದರು. ಈ ಮೂಲಕ ಹಣವನ್ನು ಸಾಲ ನೀಡುವಂತವರ ಆ ಒಂದು ಗುಲಾಮತನದಿಂದ ಹೊರಬರಲು ಅವರಿಗೆ ನೆರವು ನೀಡಿದ್ದರು, ದಾರಿ ತೋರಿಸಿದರು. ಇದರಿಂದಾಗಿ ಆ ಹಣ ನೀಡುವಂತಹ ಮತ್ತು ಹಣವನ್ನು ದೋಚುತ್ತಿದ್ದಂತಹ ಮನುಷ್ಯರಿಗೆ ಅವರಿಗೆ ತುಂಬಾ ಸಂಕಟ ಇದೆ. ಈ ರೀತಿಯಾಗಿ ಎಲ್ಲರೂ ಕೂಡ ಸ್ವತಂತ್ರರಾದರೆ ನಮ್ಮ ಗತಿಯೇನು? ಜಮೀನ್ದಾರ, ಶ್ರೀಮಂತರು ಹಣವನ್ನು ಸಾಲವಾಗಿ ನೀಡು 10 ಪಟ್ಟು ವಸೂಲು ಮಾಡುವವರು, ಅದಕ್ಕಿಂತಲೂ ಜಾಸ್ತಿ ಜನರನ್ನು ಬಡತನದಿಂದ ಬಡತನಕ್ಕೆ ತಳ್ಳುವವರು, ಬಡತನದಲ್ಲಿ ಉಳಿಸುವವರು. ಯಾಕೆಂತ ಹೇಳಿದ್ರೆ ತಮ್ಮ ಕೆಲಸ ಆಗುವುದಕ್ಕೋಸ್ಕರ. ಅಂತಹ ಸ್ವಾರ್ಥಿ ಜನರಿಗೆ ಈ ಧರ್ಮ ಬಗ್ಗಿನ ಕೆಲಸ ಒಂದು ಕೊಡಕಾಯಿತು. ಅದಕ್ಕಾಗಿ ಅವರ ಯೋಜನೆಯ ಪ್ರಕಾರ ಆ ದಿನ ಅವರು ತಮ್ಮ ಸ್ವದೇಶಕ್ಕೆ ಕೇರಳಕ್ಕೆ ಮರಳುತ್ತಿರುವಾಗ ಅವರನ್ನು ಇರಿದು ಕೊಲೆ ಮಾಡಲಾಯಿತು. ಜನರನ್ನು ಆ ಗುಲಾಮತನದಿಂದ ಬಿಡುಗಡೆ ಮಾಡುವುದಕ್ಕೋಸ್ಕರ ಅವರೊಂದು ಬೆಲೆಯನ್ನು ಕೊಟ್ಟಿದ್ದರು. ಅದೇನಂತ ಹೇಳಿದ್ರೆ, ತನ್ನ ಜೀವ, ತನ್ನ ರಕ್ತವನ್ನು ಸುರಿಸಿದ್ದರು. ಅವರನ್ನು ಇವತ್ತು ಸಂತ ಪದವಿಗೆ ಏರಿಸಲಾಗಿದೆ. ಯೇಸು ಸ್ವಾಮಿಯ ಪ್ರೇರಣೆ ಮುಖಾಂತರ ಈ ಧರ್ಮ ಬಗ್ಗಿನ ಕೆಲಸವನ್ನು ಮಾಡಿದರು. ಯೇಸು ಸ್ವಾಮಿ ನಮಗೆಲ್ಲರೂ ಕೂಡ ಪ್ರೇರಣೆ ಪ್ರಿಯರೇ. ಯಾವ ರೀತಿ ನಾವು ನಮ್ಮ ಜೀವವನ್ನು ಪರಣಿಗೋಸ್ಕರ ಅದನ್ನು ಬರಿದು ಮಾಡಬೇಕು, ಯಾವ ರೀತಿ ನಮ್ಮ ರಕ್ತ ಬೆವರಾಗಿ ಸುರಿಸಬೇಕು ನಾವು ಎಂಬುದಕ್ಕೆ ಯೇಸು ಸ್ವಾಮಿ ನಮಗೆ ಉನ್ನತ ಶ್ರೇಷ್ಠ ಉದಾಹರಣೆಯಾಗಿದ್ದಾರೆ. ನಾವು ದೇವರ ವಾಕ್ಯವನ್ನು ಕೇಳುವ, ಯಾವ ರೀತಿ ಯೇಸು ಸ್ವಾಮಿ ನಮಗಾಗಿ ತಮ್ಮ ರಕ್ತವನ್ನು ನೀಡಿದರು ಎಂಬುದನ್ನು. ಮತ್ತಾಯನು ಬರೆದ ಸುವಾರ್ತೆ ಅಧ್ಯಾಯ 26 ಸ್ವಾಮಿ ಯೇಸುವಿನ ಪವಿತ್ರ ಭೋಜನ. ಅವರೆಲ್ಲರೂ ಊಟ ಮಾಡುತ್ತಿರುವಾಗ ಯೇಸು ಸ್ವಾಮಿ ರೊಟ್ಟಿಯನ್ನು ತೆಗೆದುಕೊಂಡು ದೈವಸ್ತುತಿ ಮಾಡಿ ಅದನ್ನು ಮುರಿದು ಶಿಷ್ಯರಿಗೆ ಕೊಡುತ್ತಾ, ಇದನ್ನು ತೆಗೆದುಕೊಂಡು ಭುಜಿಸಿರಿ, ಇದು ನನ್ನ ಶರೀರ ಎಂದರು. ಬಳಿಕ ಪಾನ ಪಾತ್ರೆಯನ್ನು ತೆಗೆದುಕೊಂಡು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಅದನ್ನು ಅವರಿಗೆ ಕೊಡುತ್ತಾ ಇಂತೆಂದರು, ಇದರಲ್ಲಿ ಇರುವುದು ಎಲ್ಲರೂ ಪಾನ ಮಾಡಿ, ಇದು ನನ್ನ ರಕ್ತ, ಸಮಸ್ತ ಜನರ ಪಾಪ ಕ್ಷಮೆಗಾಗಿ ಸುರಿಸಲಾಗುವ ಒಡಂಬಡಿಕೆಯ ರಕ್ತ. ಸಮಸ್ತ ಜನರ ಪಾಪ ಕ್ಷಮೆಗಾಗಿ ಸುರಿಸಲಾಗುವ ಒಡಂಬಡಿಕೆಯ ರಕ್ತ ಇದು. ಪ್ರಿಯರೇ, ನಾವು ನೋಡುತ್ತೇವೆ, ಇದು ಹೊಸ ಒಡಂಬಡಿಕೆ. ಹಳೆಯ ಒಡಂಬಡಿಕೆಯಲ್ಲಿ ಫರವ ಅರಸನ ಗುಲಾಮತನದಿಂದ ಇಸ್ರಾಯೇಲ್ ಜನರನ್ನು
ಕುರಿಮರಿಯ ರಕ್ತದ ಸಂಕೇತದಿಂದ ಅವರಿಗೆ ಬಿಡುಗಡೆ ಸಿಕ್ಕಿದಾದ್ರೆ ನಾವು ನೋಡ್ತೇವೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ನಮ್ಮೆಲ್ಲರಿಗೋಸ್ಕರ, ಸಮಸ್ತ ಜನರಿಗೋಸ್ಕರ ತಮ್ಮ ರಕ್ತವನ್ನು ಸುರಿಸಿ ನಮ್ಮನ್ನು ಬಿಡುಗಡೆಗೊಳಿಸಿದ್ದಾರೆ ಪಾಪದ ಗುಲಾಮತನದಿಂದ. ಯೇಸು ಸ್ವಾಮಿಯ ಗೌರವಾರ್ಥ ನಮಗೋಸ್ಕರ ಯೇಸು ಸ್ವಾಮಿಯ ರಕ್ತವನ್ನು ಸುರಿಸಿದ್ದಾರೆ. ಒಂದು ಗೀತೆಯನ್ನು ಹಾಡುವ ಮೂಲಕ ಯೇಸು ಸ್ವಾಮಿಯ ಸ್ತುತಿಯನ್ನು ಮಾಡುವ ನಂತರ ನಾವು ಪುನಃ ಈ ಒಂದು ಧ್ಯಾನವನ್ನು ಮುಂದುವರಿಸಿಕೊಂಡು ಹೋಗುವ. ಜಯ ಕೊಡುವ. ಯೇಸು ಸ್ವಾಮಿ ನಮಗೋಸ್ಕರ ತಮ್ಮ ರಕ್ತವನ್ನು ಸುರಿಸಿದ್ದಾರೆ. ಯೇಸು ಸ್ವಾಮಿಯ ರಕ್ತ ನಮಗೆಲ್ಲರಿಗೂ ಕೂಡ ಜಯ ನೀಡುವಂತಹ ಬಲಿದಾನ. ಈ ಒಂದು ಗೀತೆಯನ್ನು ನಾವೀಗ ಆಲಿಸುವ ಮತ್ತು ಸಾಧ್ಯವಾದರೆ ನಾವು ಹಾಡುವ ಜೊತೆಯಾಗಿ ಅಥವಾ ನಾವು ಅದರಲ್ಲಿ ಪಾಲ್ಗೊಳ್ಳುವ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ, ಜೀವ ನೀಡುವ ಯೇಸುರಾಜನಿಗೆ ಜೀವಮಾನವೆಲ್ಲ ಸ್ತೋತ್ರ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ, ಜೀವ ನೀಡುವ ಯೇಸುರಾಜನಿಗೆ ಜೀವಮಾನವೆಲ್ಲ ಸ್ತೋತ್ರ. ಹಲ್ಲೆಲೂಯಾ, ಜಯ ಹಲ್ಲೆಲೂಯಾ, 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 ಹಲ್ಲೆಲೂಯಾ.
ಹಾಲೆಲೂಯ 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 ಹಾಲೆಲೂಯ. ಪ್ರಿಯರೇ, ನಾವು ನೋಡುತ್ತೇವೆ ಪೇತ್ರನು ಯೇಸು ಸ್ವಾಮಿಯನ್ನು ಬಹು ಹತ್ತಿರದಿಂದ ಅರಿತಂತ ವ್ಯಕ್ತಿ. ನಾವು ಕಳೆದ ತಿಂಗಳ 29ನೇ ತಾರೀಕಿನಂದು ಪೇತ್ರನ ಹಬ್ಬವನ್ನು ಆಚರಣೆ ಮಾಡಿದ್ದೆವು. ಯೇಸು ಸ್ವಾಮಿಯೊಂದಿಗೆ ಪೂರ್ಣವಾಗಿ 3 ವರ್ಷಗಳ ಕಾಲ ಜೊತೆಗಿದ್ದು ಯೇಸು ಸ್ವಾಮಿಯನ್ನು ಅರಿತಂತ ವ್ಯಕ್ತಿಯಾಗಿದ್ದಾರೆ. ಯೇಸು ಸ್ವಾಮಿಯ ಸ್ವರ್ಗವಾರದ ನಂತರ ಸ್ವಾಮಿಯ ಸುವಾರ್ತೆಯನ್ನು ಸಾರುತ್ತಾ ರೋಮಪುರಕ್ಕೆ ಹೋಗಿ ತನ್ನ ಜೀವವನ್ನು ಅವರು ಬಲಿಯಾಗಿ ಅರ್ಪಿಸಿದರು. ಅದು ಕೂಡ ತನ್ನ ಕೈಗಳನ್ನು ಕೆಳಗೆ ಮಾಡುತ್ತಾ ಹಾಗೂ ಕಾಲುಗಳನ್ನು ಮೇಲಕ್ಕೆ ಇರಿಸಿ ತನ್ನ ಜೀವವನ್ನು ಅರ್ಪಿಸಿದಂತಹ ವ್ಯಕ್ತಿ. ಪೇತ್ರನು ಯೇಸು ಸ್ವಾಮಿಯ ರಕ್ತದ ಬಗ್ಗೆ ಪೇತ್ರನು ತನ್ನ ಮೊದಲನೇ ಪತ್ರದಲ್ಲಿ 1ನೇ ಅಧ್ಯಾಯ 18ರಿಂದ ಹೀಗೆ ಹೇಳುವುದನ್ನು ನಾವು ನೋಡುತ್ತೇವೆ. ನಿಮ್ಮ ಪೂರ್ವಜರಿಂದ ಪರಂಪರೆಯಾಗಿ ಬಂದಿರುವ ನಿರರ್ಥಕ ನಡವಳಿಕೆಯಿಂದ ನಿಮ್ಮನ್ನು ಬಿಡುಗಡೆ ಮಾಡಲು ಕೊಡಲಾದ ಬೆಲೆಯು ಎಂಥದೆಂದು ನಿಮಗೆ ತಿಳಿದಿದೆ. ಅದು ನಶಿಸು ಹೋಗುವ ಬೆಳ್ಳಿ ಬಂಗಾರದಿಂದಲ್ಲ, ಬದಲಿಗೆ ಯಾವ ನ್ಯೂನತೆಯೂ ಇಲ್ಲದ, ಯಾವ ಕಳಂಕವೂ ಇಲ್ಲದ ಬಲಿಯ ಕುರಿಮರಿಯಂತಹ ಯೇಸು ಸ್ವಾಮಿಯ
ಅಮೂಲ್ಯ ರಕ್ತವೇ ಆ ಬೆಲೆ. ಪ್ರಿಯರೇ, ನಾವು ನೋಡುತ್ತೇವೆ ಯಾವ ರೀತಿಯಲ್ಲಿ ಪೇತ್ರನು ಯೇಸು ಸ್ವಾಮಿ ನಮಗಾಗಿ ಏನು ಮಾಡಿದ್ದಾರೆ? ಮಾನವರ ಪಾಪಗಳನ್ನು ಹೊತ್ತು ಹೋಗಲಾಡಿಸಲು ಕ್ರಿಸ್ತೇಸು ಒಮ್ಮೆಗೆ ತಮ್ಮನ್ನೇ ಬಲಿಯಾಗಿ ಸಮರ್ಪಿಸಿಕೊಂಡರು. ಯೇಸು ಸ್ವಾಮಿ ಪ್ರಾಣಿಗಳ ರಕ್ತವನ್ನು ಸುರಿಸಲಿಲ್ಲ. ಸ್ವಾಮಿಯ ಪವಿತ್ರ ಯಾವ ಶಿಷ್ಯರಾದ 7ನೇ ವಾಕ್ಯದಲ್ಲಿ ಹೇಳುತ್ತಾರೆ, ಆ ದೇವರ ಬಲ ಮಾಡುತ್ತಿರುವಂತಹ ಧೂಪಾರತಿಗಳಲ್ಲಿ ಇದು ಎಲ್ಲಿ ನಡೀತದೆ ಅಂತ ಹೇಳಿದ್ರೆ, ಯೋವನನ್ನು ತಾನು ನೋಡಿದಂತ ದೃಶ್ಯದಲ್ಲಿ ಸ್ವರ್ಗ ಲೋಕದಲ್ಲಿ ಏನನ್ನು ಕಾಣುತ್ತಾನೆ ಎಂಬುದನ್ನು ನಾವು ದೇವರು ಪಿತದೇವರು ಆಸನರಾಗಿದ್ದಂತಹ ಸಂದರ್ಭದಲ್ಲಿ ತನ್ನ ಕೈಯಲ್ಲಿದ್ದಂತಹ ಸುರುಳಿಯನ್ನು ಸ್ವಾಮಿ ಅದನ್ನು ದೇವದೂತ ಕೈಗಳಲ್ಲಿ ಕಿನ್ನರಿಯು ಚಿನ್ನದ ಧೂಪಾರ ತುಂಬಿ ಆ ಧೂಪಾರತಿಗಳಲ್ಲಿ ದೇವ ಜನರ ಪ್ರಾರ್ಥನೆ. ಪ್ರಿಯರೇ, ನಾವು ಧೂಪಾರತಿ ಮಾಡುತ್ತೇವೆ, ಧೂಪಾರತಿ ನಾವು ಕಾಣುತ್ತೇವೆ. ಅದೇನಾಗಿದೆ? ಅದು ದೇವರಿಗೆ ಮೆಚ್ಚುವಂತ ನಿಜವಾದ ಯಾವ ಶಿಷ್ಯರಾದ 7ನೇ ವಾಕ್ಯದಲ್ಲಿ ಹೇಳುತ್ತಾರೆ, ಆ ದೇವರ ಬಲ ಮಾಡುತ್ತಿರುವಂತಹ ಧೂಪಾರತಿಗಳಲ್ಲಿ ಇದು ಎಲ್ಲಿ ನಡೀತದೆ ಅಂತ ಹೇಳಿದ್ರೆ, ಯೋವನನ್ನು ತಾನು ನೋಡಿದಂತಹ ದೃಶ್ಯದಲ್ಲಿ ಸ್ವರ್ಗ ಲೋಕದಲ್ಲಿ ಏನನ್ನು ಕಾಣುತ್ತಾನೆ ಎಂಬುದನ್ನು ನಾವು ದೇವರು ಪಿತದೇವರು ಆಸನರಾಗಿದ್ದಂತಹ ಸಂದರ್ಭದಲ್ಲಿ ತನ್ನ ಕೈಯಲ್ಲಿದ್ದಂತಹ ಸುರುಳಿಯನ್ನು ಸ್ವಾಮಿ ಅದನ್ನು ದೇವದೂತ ಕೈಗಳಲ್ಲಿ ಕಿನ್ನರಿಯು ಚಿನ್ನದ ಧೂಪಾರ ತುಂಬಿ ಆ ಧೂಪಾರತಿಗಳಲ್ಲಿ ದೇವ ಜನರ ಪ್ರಾರ್ಥನೆ. ಪ್ರಿಯರೇ, ನಾವು ಧೂಪಾರತಿ ಮಾಡುತ್ತೇವೆ, ಧೂಪಾರತಿ ನಾವು ಕಾಣುತ್ತೇವೆ. ಅದೇನಾಗಿದೆ? ಅದು ದೇವರಿಗೆ ಮೆಚ್ಚುವಂತ ನಿಜವಾದ ಸಮರ್ಪಣೆಯಲ್ಲಿ ಸಕಲ ದೇಶ ಸಕಲ ಭಾಷೆ ಪವಿತ್ರ ದಿವ್ಯ ಅಮೂಲ್ಯ ಆಚರಣೆಯನ್ನು ಕೊಡುವ ಅಂದ್ರೆ ಸ್ವಾಮಿ ತಮ್ಮ ರಕ್ತ ನಮ್ಮೆಲ್ಲರನ್ನು ಕೂಡ ಕೊಂಡುಕೊಂಡಿದ್ದಾರೆ. ಈ ಪ್ರಪಂಚದ ಎಲ್ಲಾ ಜನರನ್ನು ಕೊಂಡುಕೊಂಡಿದ್ದಾರೆ.
ನಾವು ಯೇಸು ಸ್ವಾಮಿ ಆರಾಧನೆಯನ್ನು ಸಲ್ಲಿಸುವ, ಸ್ತುತಿಯನ್ನು ಸಲ್ಲಿಸುವ. ಆ ಯೇಸು ಎಲ್ಲ ಜನರನ್ನು ನಾವು ಬೇಡುವ. ಯೇಸು ಸ್ವಾಮಿ ತಮ್ಮ ರಕ್ತದಿಂದ ನಮ್ಮೆಲ್ಲರನ್ನು ಕೂಡ ತೊಳೆದು ಶುದ್ಧ ಮಾಡಿದ್ದಾರೆ. ಯೇಸು ಸ್ವಾಮಿ ನಮ್ಮೆಲ್ಲರನ್ನು ಕೂಡ ಇವತ್ತು ಕೂಡ ತಮ್ಮ ರಕ್ತದಿಂದ ಶುದ್ಧ ಮಾಡಲಿ, ನಮ್ಮನ್ನು ಪಾಪದಿಂದ ತೊಳೆಯಲಿ, ನಮ್ಮ ರೋಗಗಳಿಂದ, ನಮ್ಮ ಪೀಡೆಗಳಿಂದ ರಕ್ಷಿಸಲಿ. ಪ್ರಪಂಚಾದ್ಯಂತ ಈ ಕೋವಿಡ್ ಬಲಿಯಾಗಿದ್ದಾರೆ. ಯೇಸು ಸ್ವಾಮಿಯ ಅವರೆಲ್ಲ ಕೂಡ ಗುಣಪಡಿಸಲಿ. ನಾವು ವೈದ್ಯ ಸೇವೆಯನ್ನು ಮಾಡುತ್ತಿದ್ದಾರೆ. ಕೂಡ ತಮ್ಮ ಕೆಲಸವನ್ನು ಕಳೆದುಕೊಂಡಿದ್ದಾರೋ ಕೂಡ ಆಹಾರ ಬಳಲುತ್ತಿದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ಪ್ರಾರ್ಥಿಸುವ. ಮುಖ್ಯ ಪೀಡೆಗೆ ಈ ಒಂದು ನಾವು ಪ್ರಾರ್ಥಿಸುವ. ಯೇಸು ಸ್ವಾಮಿಯ ಅತಿ ಅಮೂಲ್ಯ ರಕ್ತ ರೋಗಗಳಿಂದ ಗುಣಪಡಿಸಲಿ. ರೋಗಿಗಳ ಆರೈಕೆ ಮಾಡುತ್ತಿರುವಂತ ಎಲ್ಲರಿಗೂ ಪ್ರತ್ಯೇಕವಾಗಿ ನಾವು ದೇವರ ರಕ್ಷಣೆಯನ್ನು, ಯೇಸು ಸ್ವಾಮಿಯ ಪವಿತ್ರ ರಕ್ತದ ರಕ್ಷಣೆ ನಾವು ಪ್ರಾರ್ಥಿಸುತ್ತಿದ್ದಾರೆ. ನಮ್ಮನ್ನು ಆಶೀರ್ವಾದಿಸಲಿದ್ದಾರೆ. ಯೇಸು ಸ್ವಾಮಿ ಆಶೀರ್ವಾದ ನಮ್ಮ ಬೇಡಿಕೊಳ್ಳುತ್ತಾ ಈ ಆಶೀರ್ವಾದ ನಾವು ಎಂತ ದಿವ್ಯ ಸಂಸ್ಕಾರ ಎಂಬ ಸ್ವಾಮಿಯ ಆಶೀರ್ವಾದವನ್ನೀಗ ನಾವು ಪಡೆಯುವ. ಇಂಥ ದಿವ್ಯ ಸಂಸ್ಕಾರ ಭಾಗಿ ವಂದಿಸೋಣ. ಹಳೆಯ ಹೊಸ ವಿಧಿಗೆ ಇತ್ತು ಈ ಅದ್ಭುತಕರವಾದ ಸಂಸ್ಕಾರವನ್ನು ಶಿಲುಬೆಯ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರ ಮತ್ತು ರಕ್ತದ ಪರಮ ರಹಸ್ಯವನ್ನು ಆರಾಧಿಸಿ ಅದರಿಂದ ನಿಮ್ಮ ರಕ್ಷಣೆಯ ಫಲವನ್ನು ಅನುಭವಿಸುವಂತೆ ಮಾಡಿರಿ. ಪಿತ ದೇವರೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಇರುವ ಮನೆಯಲ್ಲಿ ಆನಂದ ಆನಂದ, ಯೇಸು ಇರುವ ಮನದಲ್ಲಿ
ಆನಂದ ವಾರ್ತೆಯ ಕೇಳಿದೆನು, ಆನಂದ ತುಂಬಿ ಹಾಡಿದೆನು, ಕೇಳಿದೆನು ನಾ ಹಾಡಿದೆನು, ಹಾಡಿದೆನು ನಲಿದಾಡಿದೆನು, ಆನಂದ ವಾರ್ತೆಯ ಕೇಳಿದೆನು, ಆನಂದ ತುಂಬಿ ಹಾಡಿದೆನು, ಕೇಳಿದೆನು ನಾ ಹಾಡಿದೆನು, ಹಾಡಿದೆನು ನಲಿದಾಡಿದೆನು. ನಿನ್ನಲ್ಲಿ ನನ್ನ ಒಂದಾಗಿಸಿ ನನ್ನೆಲ್ಲ ನೋವ ನೀಗಿದೆ, ದಿಕ್ಕಿಲ್ಲದಂತ ಈ ಜೀವಕ್ಕೆ ಸರಿಯಾದ ದಾರಿ ನೀ ತೋರಿದೆ, ಓ ಜೀವ ಜ್ಯೋತಿಯೇ ಶರಣಾದೆನ, ಓ ಜೀವ ಜ್ಯೋತಿಯೇ ಶರಣಾದೆನ. ಆನಂದ ವಾರ್ತೆಯ ಕೇಳಿದೆನು, ಆನಂದ ತುಂಬಿ ಹಾಡಿದೆನು, ಕೇಳಿದೆನು ನಾ ಹಾಡಿದೆನು, ಹಾಡಿದೆನು ನಲಿದಾಡಿದೆನು. ಹೂವಾಗಿ ತಂದೆ ಈ ಕಂಗಳ, ಹಾಡಾಗಿ ತಂದೆ ಈ ಕೈಗಳ, ಉಸಿರೇನೆ ನನ್ನ ಆರಾಧನೆ, ನನ್ನೊಡಲೆ ನಿನಗೆ ಗೀತಾರ್ಚನೆ, ಓ ಜೀವ ಜ್ಯೋತಿಯೇ ಶರಣಾದೆನ, ಓ ಜೀವ ಜ್ಯೋತಿಯೇ ಶರಣಾದೆನ. ಆನಂದ ವಾರ್ತೆಯ ಕೇಳಿದೆನು, ಆನಂದ ತುಂಬಿ ಹಾಡಿದೆನು, ಕೇಳಿದೆನು ನಾ ಹಾಡಿದೆನು, ಹಾಡಿದೆನು ನಲಿದಾಡಿದೆನು, ಆನಂದ ವಾರ್ತೆಯ ಕೇಳಿದೆನು, ಆನಂದ ತುಂಬಿ ಹಾಡಿದೆನು, ಕೇಳಿದೆನು